ಇನ್ನು ಟಿಪ್ಪು ಜಯಂತಿಯನ್ನ ವಿರೋಧಿಸಿ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಈ ಸಂದರ್ಭ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ, ಟಿಪ್ಪು ಜಯಂತಿಗೂ ಹಿಟ್ಲರ್ ಜಯಂತಿಗೂ ವ್ಯತ್ಯಾಸ ಏನು? 6.5 ಕೋಟಿ ಜನರಿಗೂ ಸಿಎಂ ಅನ್ನೋದನ್ನ ಕುಮಾರಸ್ವಾಮಿ ಅವರು ಮರೆಯಬಾರದು. ದೇಶ ಕಾಯುವ ಕೊಡಗಿನ ಜನರನ್ನ ಕೊಂದದ್ದಕ್ಕೆ ಈ ಜಯಂತಿ ಆಚರಣೆ ಮಾಡ್ತಿದ್ದೀರಾ? ಸಾವಿರಾರು ಕ್ರಿಶ್ಚಿಯನ್ರನ್ನ ಕೊಂದದ್ದಕ್ಕೆ ಈ ಜಯಂತಿ ಆಚರಿಸ್ತೀರಾ? 3 ಜನ ರಾಷ್ಟ್ರ ಪ್ರೇಮಿಗಳನ್ನ ಬಲಿ ಪಡೆದ ಜಯಂತಿ ಕೇವಲ ಸಿದ್ದರಾಮಯ್ಯರನ್ನ ತೃಪ್ತಿಪಡಿಸುವ ನಿಟ್ಟಿನಲ್ಲಿ ಮಾಡಲಾಗ್ತಾ ಇದೆ. ಟಿಪ್ಪು ಕ್ರೂರಿಯಲ್ಲ ಅಂತ ಹೇಗೆ ಹೇಳ್ತೀರಾ? ನಿಮಗೆ ಪ್ರಾಮಾಣಿಕತೆ ಇದ್ರೆ ನಾಳೆ ಬೆಳಗ್ಗೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುವ ಕಾರ್ಯಕ್ರಮವನ್ನ ರದ್ದು ಮಾಡಿ. ಉದ್ಘಾಟನೆಯಲ್ಲಿ ಸಿಎಂ ಭಾಗವಹಿಸಲೇಬಾರದು. ಸಿದ್ದರಾಮಯ್ಯ ಬೆಂಬಲದ ಆಸೆಗೆ ಟಿಪ್ಪು ಜಯಂತಿ ಆಚರಿಸೋದು ಬೇಡ. ಸಿಎಂ ಉದ್ಘಾಟಿಸಿದ್ರೆ ರಾಜ್ಯದ ಜನತೆಯ ಶಾಪ ತಟ್ಟುತ್ತೆ ಅಂತ ಎಚ್ಚರಿಕೆ ನೀಡಿದ್ರು.